ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ಟೂರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ಸುರುಚಿಯ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ನಮ್ಮ ಜೊತೆ ಇವತ್ತು ವೀಣಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಸ್ಪೆಷಲ್ ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಮಾಡ್ತಿದ್ದೀರಾ? ನಮ್ಮ ಅಡುಗೆ ಮನೆಯಲ್ಲಿ ನಾನು ಇವತ್ತು ಥ್ರೆಡ್ ಚಿಕನ್ ಅಂತ, ಕ್ರಿಸ್ಪಿ ಥ್ರೆಡ್ ಚಿಕನ್. ಸುಮಾರು ಟೈಮಿನ ನಂತರ ಮತ್ತೆ ನೀವು ಚಿಕನ್ ಮಾಡ್ತಿದ್ದೀರಲ್ಲ, ಎಂತ ಕ್ರಿಸ್ಪ್ ಚಿಕನ್? ಕ್ರಿಸ್ಪಿ ಥ್ರೆಡ್ ಚಿಕನ್. ಕ್ರಿಸ್ಪಿ ಅಂತ ಹೇಳಿದಾ? ಓಕೆ, ಕ್ರಿಸ್ಪಿ ಥ್ರೆಡ್ ಚಿಕನ್ ಅಲ್ಲ. ನೆಕ್ಸ್ಟ್ ಒಂದು ಅಂದರೆ ಸಮ್ಮರ್ ಸೀಸನ್ ಆಗಿದ್ದ ಕಾರಣ ಸ್ವಲ್ಪ ಜ್ಯೂಸ್ ಐಟಮ್. ಹಾಂ, ಎರಡು ಕೂಡ, ಒಂದು ಚಿಕನ್ ಒಂದು ಜ್ಯೂಸು. ಈ ಟೈಮ್ ಮಧ್ಯಾಹ್ನದ ಹೊತ್ತಿಗೆಲ್ಲ ಸಿಕ್ಕಿದ್ರೆ ಗಮ್ಮತ್ತು, ತಿನ್ಬೋದು, ಕುಡಿಬೋದಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಆಗಿದ್ರೆ ಅಡುಗೆ ರೂಮ್ಗೆ ಹೋಗೋಲ್ಲ? ಆಯಿತು, ಅಡುಗೆ ರೂಮ್. ಓಕೆ ಮ್ಯಾಮ್. ಎಸ್ ಮ್ಯಾಮ್, ನಾವು ಈಗ ಅಡುಗೆ ಮನೆಗೆ ಬಂದಾಯಿತು. ಈಗ ಫಸ್ಟಿಗೆ ಯಾವ್ದು ಮಾಡ್ಬೋದು? ಈಗ ಫಸ್ಟಿಗೆ ನಾವು ಒಂದು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಡುವ. ಹಾಂ, ಓಕೆ ಆಯಿತಾ? ಓಕೆ, ಫಸ್ಟಿಗೆ ನಾವು ಬೌಲ್. ಓಕೆ, ಒಂದಂತೂ ರೆಡಿ ಇದೆ. ಬೌಲಿಗೆ ಚಿಕನ್ ರೆಡಿ ಇದೆ. ಇದು ಬೋನ್ಲೆಸ್ ಚಿಕನ್. ಓಕೆ, ಬೋನ್ ಇರಬಾರ್ದು. ಓಕೆ ಓಕೆ. ಚಿಕನ್ ಕ್ರಿಸ್ಪಿ ಥ್ರೆಡ್ ಚಿಕನ್ ಅಲ್ಲ? ಓಕೆ, ಅದಕ್ಕೆ ಬೋನ್ಲೆಸ್ಸೇ ಬೇಕು. ಓಕೆ, ಇದಕ್ಕೆ ನಾವು ಈಗ ಮೊಟ್ಟೆಯನ್ನು ಹಾಕುವ. ಮೊಟ್ಟೆ ಹಾಕ್ತೀರಾ? ಓಕೆ, ಎಷ್ಟು? ಅದೊಂದು 1/4 ಕಿಲೋ ಸಾಕಲ್ಲ? ಈಗ ನಾನೀಗದು 1/4 ಕಿಲೋ ಒಂದು ಮೊಟ್ಟೆ ಸಾಕು. ಮೊಟ್ಟೆ ಸಾಕಾಗ್ತದೆ. ಈಗ ನಾವು ಅರ್ಧ ಕಿಲೋ 1 ಕಿಲೋ ಹಾಕಿದ್ರೆ 2 ಮೊಟ್ಟೆ. ಅದು ಪ್ರಮಾಣವನ್ನು ನೋಡಿ ನಾವು ಹಾಕೋದು. ಓಕೆ, ಇದು ವಿನಿಗರ್ ಅಂತ ಹೇಳಿ. ಒಂದು ಪಕ್ಷ ವಿನಿಗರ್ ಇಲ್ಲ ಆಗಿದ್ರೆ ನೀವು ಲಿಂಬೆ ಹಣ್ಣು ಸಹ ಹಿಂಡಬಹುದು. ಡಾರ್ಕ್ ಸಾಸ್. ಇದು ಸೆಜ್ವಾನ್ ಸಾಸ್. ಹೌದು, ಸೆಜ್ವಾನ್ ಇಲ್ಲ ಆಗಿದ್ರೆ ಟೊಮೆಟೊ ಕೆಚಪ್ ಮತ್ತು ನೀವು ಚಿಲ್ಲಿ ಪೌಡರ್, ಮೆಣಸಿನ ಹುಡಿ ಹಾಕಿದ್ರು ಸಾಕ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬೇಕು, ಯಾಕಂದ್ರೆ ನಾವೀಗ ಸಾಸ್ ಎಲ್ಲ ಹಾಕ್ತಾ ಇದ್ದೇವಲ್ಲ, ಹಾಗಾಗಿ ಉಪ್ಪಿನ ಅಂಶ ಇರುತ್ತೆ. ನನಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರುಣಾದವರದ್ದು. ಓಕೆ, ಅರುಣಾ ಮಸಾಲೆ ಅವರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಹಾಕಲಿ? ಹಾಕಿ ಜಾಸ್ತಿ ಸಾಕು. ಒಂದು 1 ಟೇಬಲ್ ಸ್ಪೂನ್. ಇದಕ್ಕೆ ನಾನು 1 ಸ್ಪೂನ್ ಕೊಡಿ. ನನಗೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೈದಾನ. ಓಕೆ, ಅಂದರೆ ಸ್ವಲ್ಪ ಕರೆಕ್ಟ್ ಬರಲಿ ಅಂತಲ್ಲ, ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕಲ್ಲ? ಹೌದು, ನಾನು ಕೈಯಲ್ಲೇ ಮಾಡ್ತಾ ಇದ್ದೇನೆ. ಓಕೆ, ಅದು ಕೇಳೋದು ಕೈ ರುಚಿ ಅಂತ ಹೇಳಿ. ಈ ಥರ ಮಸಾಲೆ ಎಲ್ಲ ಮಾಡಿ ರೆಡಿ ಮಾಡಿ ಇಡುವಾಗ ಕೈಯಲ್ಲೇ ಮಾಡಿದರೆ ಒಳ್ಳೆಯದಾಗಲ್ಲ.
ಇದನ್ನು ರೆಡಿ ಮಾಡಿ ಸ್ವಲ್ಪ ಹೊತ್ತು ಇಡಬೇಕಾ? ಸ್ವಲ್ಪ ಹೊತ್ತು ಇಡಬೇಕು. ಚಿಕನಲ್ಲಿ ಈ ಥರ ಸ್ಪೆಷಲ್ ಆಗಿ ನೀವೇ ರೆಡಿ ಮಾಡಿದ್ದ ಅಥವಾ ಹೇಗೆ ಯಾರಾದರೂ ಹೇಳಿಕೊಟ್ರ ಮನೆಯಲ್ಲಿ ಆ ಥರ ಎಲ್ಲ? ಇದನ್ನ ಇಲ್ಲ, ನಾನಂದ್ರೆ ಒಂದೊಂದು ಟ್ರೈ ಮಾಡ್ತಾ ಇರ್ತೇನೆ. ಮತ್ತೆ ನನ್ನ ಮಗಳಿದ್ದಾಳೆ, ಸ್ವಲ್ಪ ಅಂದ್ರೆ ಅವಳು ಯೂಟ್ಯೂಬ್ ಅದೆಲ್ಲ ನೋಡ್ತಾ ಇರ್ತಾಳೆ. ಅವಳು ಸ್ವಲ್ಪ ನನಗೆ ಅಡ್ವೈಸ್ ಕೊಡ್ತಾಳೆ, ಈ ಟೈಪ್ ಮಾಡು, ಆ ಟೈಪ್ ಮಾಡು, ಅದು ಮಾಡುದು. ಇವಾಗ ಮಕ್ಕಳಿಗೆ ಕೂಡ ಹಾಗೆ ಬಾಯಿಗೆ ರುಚಿ ಸಿಕ್ಕಿದೆ, ಬಾಯಿಗೆ ರುಚಿ. ಅದಕ್ಕೆ ಬೇಕಾಗಿ ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಖಾರ ಇನ್ನು ಬೇಕಾದ್ರೆ ಪೆಪ್ಪರ್ ಪೌಡರ್ ಸಹ ಹಾಕೊಳ್ಬಹುದು. ಹೌದು, ಅದು ಪೆಪ್ಪರ್ ಪೌಡರ್ ಫ್ಲೇವರೇ ಬೇರೆ ಬರ್ತದೆ. ಬೇಕಾದ್ರೆ ಒಂದು ಸ್ವಲ್ಪ ಚಿಟಿಕೆ ಅರುಣದವರದ್ದು ಪೆಪ್ಪರ್ ಪೌಡರ್ ಹಾಕಬೇಕು. ಹೌದು, ಹಾಕಿ. ಆಪ್ಷನಲ್ ಅಲ್ಲ, ಬೇಕಾದ್ರೆ ಹಾಕೊಳ್ಬಹುದು. ಸಾಕು ಸಾಕು. ಅಂದ್ರೆ ನಾರ್ಮಲ್ ಖಾರ ಹಾಕಿರ್ತೇವೆ, ಆದ್ರೆ ಇದು ಬಾಯಿಗೆ ಹೋಗೋದು ಸ್ವಲ್ಪ ಸ್ಪೆಷಲ್ ಖಾರ ಬರಲಿ. ಅದು ಅಂದ್ರೆ ಪೆಪ್ಪರ್ ಇಂದ ಫ್ಲೇವರೇ ಬೇರೆ ಕೂಡ. ಹಾಗಾಗಿ ಇದು ಒಂದು ಸೈಡಿಗೆ ಇಡುವ. ಇದು ಮತ್ತು ಗ್ಯಾಸ್ ಹಚ್ಚಿ ಆಯ್ತು. ಡೀಪ್ ಫ್ರೈ. ಡೀಪ್ ಫ್ರೈ ಅಲ್ಲ? ಹೌದು. ಹಾಗಾದ್ರೆ ಬಾಣಲೆ ಇಡಬೇಕಲ್ಲ, ಆಯಿಲ್ ಹಾಕ್ಬೇಕಲ್ಲ. ನಮ್ಮ ಅಡಿಗೆ ಮನೆಯಲ್ಲಿ ಸನ್ಫ್ಲವರ್ ಆಯಿಲ್ ಹಾಕ್ತಿದೆ ನೋಡಿ. ನಿಮಗೆ ಅಡಿಗೆಗೆ ಬಂದು ಒಂದು ನಿಮಗೆ ಕೂಡ ಗೊತ್ತಾಗ್ತದೆ ಉಂಟಲ್ಲ, ಹೆಲ್ತಿ ಆಯಿಲ್. ನಾವು ನಮ್ಮ ಮನೆಯಲ್ಲಿ ಸಹ ಇದೇ ಆಯಿಲ್ ಯೂಸ್ ಮಾಡೋದು. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ಲಿಕ್ಕೆ ಇಟ್ಟಾಯ್ತು. ಹೌದು, ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದಾಯ್ತು. ಇದು ಅಂದ್ರೆ ಇದು ಬೈಂಡ್ ಆಗ್ಲಿಕ್ಕೆ ಇದೆ ಚಿಕನ್ ಅನ್ನು ನಾವು. ಅದಕ್ಕೆ ಇದು ಇದು ಸೀಟ್ ಅಂತ ಸಿಗುತ್ತೆ, ಸಮೋಸಾ ಸೀಟ್ ಅಂತ ಹೇಳಿ. ಸೀಟ್ ಈ ಟೈಪ್ ಅಲ್ಲಿ ಶಾಪಲ್ಲಿ ಸಿಗುತ್ತೆ. ನಮಗೆ ಈ ತರ ಚಪಾತಿ ಮಾಡ್ಕೊಳ್ಬಹುದು ಮನೆಯಲ್ಲಿ. ಮನೆಯಲ್ಲಿ ಮಾಡ್ಕೊಳ್ಬಹುದು. ಇದು ಈಸಿಯಾಗಿ ಸಿಗತ್ತೆ. ಇಲ್ಲಾಗಿದ್ರೆ ಹಕ್ಕ ನೂಡಲ್ಸ್ ಅಂತ ಸಿಗತ್ತೆ ಅಲ್ವಾ, ಅದನ್ನು ಸ್ವಲ್ಪ ಅಂದ್ರೆ ಬಿಸಿ ನೀರಿಗೆ ಹಾಕಿ ತೆಗಿಬೇಕು. ಸ್ವಲ್ಪ ಡ್ರೈ ಆದ ಮೇಲೆ ನಾವು ಪ್ರೊಸೀಜರ್ ಉಂಟು ಇದಕ್ಕೆ, ಅದೆಲ್ಲ ಮಾಡಿ ಇದು ಮಾಡಿದ್ರು ಸಹ ಬೆಟರ್ ಇಲ್ಲ. ಒಂದು ಪ್ಲೇಟ್ ಕೊಡಿ. ನೀವು ಅದನ್ನ ಕಟ್ ಮಾಡಿ. ಆಕ್ಚುಲಿ ಇದು ಸಮೋಸಕ್ಕೆ ಸಿಗುವಂತದ್ದು. ಸಮೋಸವನ್ನು ಮಾಡುವುದಾದ್ರೆ ಇದರಲ್ಲಿ ಮಾಡ್ತಾರೆ. ನೀವು ಅದರಲ್ಲಿ ಚಿಕನ್ ಈಗ ಮಾಡ್ತಿದ್ದೀರಾ ಅಂದ್ರೆ ಈಗ ಗೃಹಿಣಿಯರಿಗೆ ಎಷ್ಟು ಈಸಿ ಆಗಿದೆ ಅಂದ್ರೆ ಎಲ್ಲ. ಹೌದೌದು, ನೀವು ಸುಮ್ಮನೆ ಹೇಳೋದು ನಮಗೆ ಅಡಿಗೆ ಮಾಡ್ಲಿಕ್ಕೆ, ಅಡಿಗೆ ಬೇಗ ಮಾಡಬಹುದು. ಹಾಗೆ ಮನೆಯಲ್ಲೆಲ್ಲ ಅದೇ ನೀವೇ ಅಡುಗೆ ಮಾಡೋದು ಅಂತ ಹೇಳಿದ್ರಿ. ಅಡಿಗೆ ಎಲ್ಲ ಹೌದು. ನಿಮ್ಮ ಹಸ್ಬೆಂಡ್ ಅವರು ಸಹ ಮಾಡ್ತಾರೆ. ಅವರು ಒಳ್ಳೆ ಕುಕ್ಕರ್. ಅವರಿಗೆ ತುಂಬಾ ಇಂಟ್ರೆಸ್ಟ್ ಕುಕ್ಕೆಲ್ಲ ಮಾಡೋದಂದ್ರೆ. ಅವ್ರು ನಾನ್ ವೆಜ್ ಮಾಡೋದು ಜಾಸ್ತಿ ವೆಜ್ಗಿಂತ. ಮಗಳು ಸಹ ಮಾಡ್ತಾಳೆ. ಮನೆಯಲ್ಲೆಲ್ಲ ಹಸ್ಬೆಂಡ್ ಯಾಕಂದ್ರೆ ಅಡುಗೆ ಮಾಡೋದು ಅಂತ ಇಲ್ಲ, ನಾನು ಮಾಡ್ತೇನೆ. ಅರ್ಜೆಂಟಿಗೆ ಅವರಿಗೆ ಬೇಕಾಗಿದ್ದಾಗ ಅವ್ರು ಮಾಡ್ಕೊಳ್ತಾರೆ. ಹೌದು, ನೋಡು ಅವ್ರು ಬಂದಾಗ ಕೇಳುವ ಯಾರು ಅಡುಗೆ ಮಾಡೋದು ಗೊತ್ತಾಗ್ತದೆ. ನಮ್ಮಲ್ಲಿ ಈಗ ಮಕ್ಕಳು ಮನೆಯಲ್ಲಿ ಮಗಳು ಮಾಡೋದು ಅಂತ ಹೇಳಿದ್ರಲ್ಲ. ಹೌದು. ಈಗ ಅವರು ಈ ತರದ ಚಿಕನ್ ಬೇರೆ ಏನಾದ್ರು ಹೇಳಿಕೊಟ್ಟಿದ್ದೀರಾ ನಿಮಗೆ? ಈ ತರ ಸ್ಪೆಷಲ್ ಹೇಳ್ತಾ ಇರ್ತಾಳೆ ಯಾವ್ದಾದ್ರು ಬೇರೆ ಬೇರೆ ಐಟಮ್. ಮತ್ತೆ ನಮ್ಮ ಈ ಶೋಗೆ ಸಹ ಬಂದು ಮಾಡ್ತಾ ಇರ್ತಾಳೆ ಅವಳು. ಹೌದಾ? ಹೌದೌದು. ಒಂಥರ ನೂಡಲ್ಸ್ ಟೈಪ್ ಅಲ್ಲಿ ಕಟ್ ಮಾಡಬೇಕಲ್ಲ, ಪೇಪರ್ ಈಗ ಕಟಿಂಗ್ ಮಾಡ್ತೇವಲ್ಲ ನಾವು. ಇದಕ್ಕೆ ನಾವು ಸ್ವಲ್ಪ ಕಾರ್ನ್ ಫ್ಲೋರ್ ಅಲ್ಲ. ಓಕೆ, ಆವಾಗಲೂ ಸ್ವಲ್ಪ ನಾವು ಮಸಾಲೆ ಹಾಕಿದ್ವಿ. ಹಾಕಿದ್ದೀರಾ? ಇದಕ್ಕೆ ಸ್ವಲ್ಪ ಮತ್ತು ಸ್ವಲ್ಪ ಮೈದಾ ಹಿಟ್ಟು. ಇದಕ್ಕೆ ಏನು ನೀರು ಏನಾದ್ರು ಹಾಕಿ? ಇಲ್ಲ, ನೀರೆಲ್ಲ ಬೇಡ. ಇದನ್ನ ಮಸಾಲೆಗೆ ಹಾಕುದಾ ಆ ಥರ? ಅದನ್ನು ನಾನೀಗ ಹೇಳಿರ್ತೇನೆ, ಹೇಳೋದಕ್ಕಿಂತ ಮಾಡಿ ತೋರಿಸ್ತೇನೆ. ನೋಡಿ, ಹೀಗೆ ಮಾಡಬೇಕು. ಎಣ್ಣೆ ಕಾದಿದೆ. ನಾವು ಚಿಕನ್ ಆ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಹೌದು, ಇದು ಮ್ಯಾರಿನೇಟ್ ಮಾಡಿದಂತ ಚಿಕನ್ ಅನ್ನು ಆ ಥರ ಇದಕ್ಕೆ ಬೈಂಡ್ ಮಾಡಲಿಕ್ಕೆ. ಬೈಂಡಿಂಗಿಗೆ ನಾವು ಈ ಥರ ಏನು ಸಮೋಸಾ ಶೀಟನ್ನು ಯೂಸ್ ಮಾಡ್ತಾ ಇದ್ದೇವೆ. ಇದೊಂಥರ ಸ್ಪೆಷಲ್ ಆಗಿರುತ್ತೆ ಅಂತ ಅನಿಸ್ತಲ್ಲ. ಆಯಿಲ್ ಕೂಡ ಬಿಸಿ ಆಯ್ತು. ಬಿಸಿ ಆಗ್ತಾ ಇದೆ. ಸ್ವಲ್ಪ ಸ್ಲೋಲಿ ಇಡಿ, ಯಾಕಂದ್ರೆ ಇದು ಸ್ಲೋಲಿ ಬೇಯಬೇಕಿತ್ತು. ಹೌದು, ಸ್ಲೋಲಿ ಇಟ್ಟುಬಿಡಿ.
ಚಿಕನ್ ಅನ್ನು ಇನ್ನೂ ಸ್ವಲ್ಪ ಚಿಕ್ಕದು ಬೇಕಾದ್ರೂ ಮಾಡ್ಬೋದಲ್ಲ ಪೀಸ್, ಅಂದ್ರೆ ನಮಗೆ ಬೇಗ ರೆಡಿ ಆಗಬೇಕು ಅಂತ ಹೇಳಿದ್ರೆ ಚಿಕ್ಕದು ಮಾಡ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಸೈಜ್ ಮಿನಿಮಮ್. ಹೌದು, ನಾವು ನಾರ್ಮಲ್ ಕಬಾಬಿಗೆಲ್ಲ ಮಾಡ್ತೇವಲ್ಲ ಅದೇ ಸೈಜ್. ಆದರೆ ಇದಕ್ಕೆ ಬೋನ್ಲೆಸ್ ಒಂದು ಮೇನ್ ಬೇಕಷ್ಟೇ. ಓಕೆ, ನೀವು ನೀರು ಬೇಕಾ ಅಂತ ಕೇಳಿದ್ರಲ್ವಾ, ನೀರು ಬೇಡ ಅಂದ್ರೆ ಈಗ ಆಯಿಲಲ್ಲಿ ಫುಲ್ ಇದು ನೀರು ಹಾಕ್ಲಿಕ್ಕಿಲ್ಲ, ಅದರಲ್ಲಿ ಇರ್ತದಲ್ವಾ ಟೆಕ್ಸ್ಚರ್. ಇದು ಸ್ಲೋ ಫ್ಲೇಮಲ್ಲಿ ಇದಾಗಬೇಕು. ಒಮ್ಮೆಲೆ ಚಿಕನ್ ಹಾಕಿದ ತಕ್ಷಣ ನಾವು ಇದು ಹಾಕಬಾರ್ದು. ಅಲ್ಲಲ್ಲ, ಅದು ಸ್ವಲ್ಪ ಅಲ್ಗಾಡ್ಸ್ಲಿಕ್ಕೆ ಹೋಗಬಾರ್ದು, ಒಂದು 2 ನಿಮಿಷ ಬಿಡಬೇಕು, ಯಾಕಂದ್ರೆ ಅದು ಒಂದು ಸ್ಟಫಿಂಗ್ ಆಗಿರುತ್ತೆ ಅಲ್ವಾ, ಬಿಟ್ಕೊಳ್ಬಾರ್ದು ಅಂತೇಳಿ. ಒಂಥರ ಇದನ್ನು ಈಗ ಹೀಗೆ ನೋಡುವಾಗ ಈರುಳ್ಳಿ ಬಜ್ಜಿ ಥರ ಕಾಣ್ತದೆ. ಈರುಳ್ಳಿ ಬಜ್ಜಿ ಈರುಳ್ಳಿ ಎಲ್ಲ ಹೀಗೆಲ್ಲ ಒಂದು ರೆಡ್ಡಿಶ್ ಆಗಿ ಕಾಣುತ್ತೆ. ಮನೆಯಲ್ಲೆಲ್ಲ ಈ ಥರ ಮಾಡಿ ಕೊಡಬೇಕು, ಗೊತ್ತಾಗಬಾರ್ದು, ನೋಡಿದಾಗ ಈರುಳ್ಳಿ ಬಜ್ಜಿ ಅಂತ ಹೇಳಬೇಕು. ಆಮೇಲೆ ಸರ್ಪ್ರೈಸ್ ಆಗಿ ಚಿಕನ್ ಇರುತ್ತಲ್ಲ. ವೆಜಿಟೇರಿಯನ್ ಈಗ ಕೊಟ್ಟರೆ ಏನಾಗ್ಬೋದು ಇದ್ರೆ ನಮಗೆ ಚಿಕನ್ ಸ್ಕ್ರಿಪ್ಸಿಯಲ್ಲೇ ಬಿಡ್ಬೋದು ಅಂತ. ಓಕೆ, ರೆಡಿ ಆಗ್ತಾ ಬಂತಲ್ಲ. ನಾರ್ಮಲ್ ಆಗಿ ಊಟಕ್ಕೆಲ್ಲ ತಿನ್ಬೋದಲ್ಲ, ಊಟದ ಜೊತೆ ಎಲ್ಲ ಅದೇ ಸ್ಟಾರ್ಟರ್ ಥರ ತೊಗೊಳ್ಬೋದು. ಸ್ಟಾರ್ಟರ್ ಥರ ತೊಗೊಳ್ಬೋದಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಹೌದು, ಆಲ್ಮೋಸ್ಟ್ ರೆಡಿ ಆಗಿದ್ದು. ಆಫ್ ಮಾಡೋದಾ? ಆಫ್ ಮಾಡಿ ಗ್ಯಾಸ್. ಓಕೆ, ಇದಾಗಿದೆ. ಸರ್ವ್ ಮಾಡೋದಲ್ಲ? ಸರ್ವ್ ಮಾಡುವ. ನಿಮಗೆ ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ, ನನಗೆ ತಿನ್ನಲಿಕ್ಕೆ ಮಾತ್ರ ಬಾಕಿ, ಟೇಸ್ಟ್ ಮಾಡಲಿಕ್ಕೆ. ಓಕೆ, ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತಲ್ಲ? ಹೌದು, ಸಾಸ್. ಬಿಸಿ ಬಿಸಿಯಾದ ಕ್ರಿಸ್ಪಿ ಥ್ರೆಡ್ ಚಿಕನ್ ರೆಡಿ ಆಗಿದೆ. ಓಕೆ, ಬಿಸಿ ಬಿಸಿಯಾದ ಕ್ರಿಸ್ಪಿ ಥ್ರೆಡ್ ಚಿಕನ್ ಅಲ್ಲ, ರೆಡಿ ಆಗಿದೆ. ಸಾಕಾಗಿದೆ, ನೋಡ್ಲಿಕ್ಕೆ ಕೂಡ ಹಾಗೆ ಒಂದು ಸ್ಪೆಷಲ್ ಆಗಿದೆ. ನಾರ್ಮಲ್ ಆಗಿ ಅದ್ರಲ್ಲಿ ಚಿಕನ್ ಅಂತ ಗೊತ್ತೇ ಆಗಲ್ಲ, ಹಾಗೆ ಬಾಯಿಗಿಟ್ರೆ ಫುಲ್ ಖಾಲಿ ಆಗ್ಬೋದಲ್ಲ. ಓಕೆ, ಕ್ರಿಸ್ಪಿ ಆಗಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇದು ಟೇಸ್ಟ್ ನೋಡೋಲ್ಲ? ಓಕೆ ಓಕೆ, ವೀಣಾ ಅವರು ಸಾಕಾಗಿರುವಂತಹ ಬಿಸಿ ಬಿಸಿಯಾದಂಥ ಥ್ರೆಡ್ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಕ್ರಿಸ್ಪಿ ಥ್ರೆಡ್ ಚಿಕನ್ ತಯಾರಿಸುವ ವಿಧಾನ. ಮೊದಲು ಕೋಳಿ ಮಾಂಸಕ್ಕೆ 1 ಮೊಟ್ಟೆ, ವೆನಿಗರ್, ಸೋಯಾ ಸಾಸ್, ಶೆಜ್ವಾನ್ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಅರುಣ ಕರಿಮೆಣಸಿನ ಪುಡಿ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಕಲಸಿಕೊಂಡು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಸಮೋಸ ಶೀಟನ್ನು ಉದ್ದನೆ ಚಿಕ್ಕ ತುಂಡುಗಳಾಗಿ ಮಾಡಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಕಾರ್ನ್ಫ್ಲೋರ್ ಹಾಗೂ ಮೈದಾ ಹಿಟ್ಟನ್ನು ಉದುರಿಸಿಕೊಳ್ಳಿ. ಬಳಿಕ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಸಮೋಸ ಶೀಟ್ನ ತುಂಡುಗಳಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಕ್ರಿಸ್ಪಿ ಥ್ರೆಡ್ ಚಿಕನ್ ಸಾಸ್ನೊಂದಿಗೆ ಸವಿಯಲು ಬಲು ರುಚಿ. ಓಕೆ, ಬಿಸಿ ಬಿಸಿಯಾದಂತಹ ಕ್ರಿಸ್ಪಿ ಥ್ರೆಡ್ ಚಿಕನ್ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ, ಸಾಕಾಗಿರುತ್ತೆ. ಇದೆಲ್ಲ ಊಟದ ಮುಂಚೆ ಎಲ್ಲ ಸಿಕ್ಕಿದ್ರೆ ಸ್ಟಾರ್ಟರ್ಡ್ ಆಗಿ ಸಾಕಾಗಿರುತ್ತೆ, ಫುಲ್ ಖಾಲಿ ಮಾಡ್ಬೋದು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ದರ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಟೂಸ್, ಮೇಕೌಲ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ವೀಣಾ ಅವರು ಆವಾಗಲೇ ಸ್ಪೆಷಲ್ ಚಿಕನ್ ಡಿಶ್ ಮಾಡಿ ರೆಡಿ ಇಟ್ಟಿದ್ದಾರೆ. ಅದರ ಜೊತೆ ಇನ್ನೊಂದು ಸ್ಪೆಷಲ್ ಆಗಿ ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವಲ್ಲ. ಓಕೆ ಮ್ಯಾಮ್, ಇವಾಗ ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಮ್ಯಾಂಗೋ ಜ್ಯೂಸ್ ಅಲ್ಲ? ಹೌದು, ಮ್ಯಾಂಗೋ ಮಸ್ತಾನಿ ಅಂತ. ಮ್ಯಾಂಗೋ ಮಸ್ತಾನಿ, ಇದೇನೋ ಒಂದು ಸ್ವಲ್ಪ ಹಿಂದಿ ಸಾಂಗ್ ಕೇಳಿದಾಗ ಉಂಟಲ್ಲ, ಮ್ಯಾಂಗೋ ಮಸ್ತಾನಿಯಾ? ಓಕೆ, ಮ್ಯಾಂಗೋ ಮಸ್ತಾನಿಗೆ ಏನು ತಗೋಬೇಕು ಫಸ್ಟಿಗೆ? ನನಗೆ ಮಿಕ್ಸಿ ಜಾರ್ ಕೊಡಿ. ಫಸ್ಟಿಗೆ ಮಿಕ್ಸಿ ಬೇಕು? ಹೌದು, ಮಿಕ್ಸಿ ಜಾರ್ ಬೇಕು. ಮಿಕ್ಸಿಗೆ ಯಾವ ಮಾವಿನ ಹಣ್ಣಿದ್ದು ನಾರ್ಮಲ್ ಯಾವುದು ಆಗುತ್ತೆ? ಹೌದು, ಪಲ್ಪ್ ಇರೋದು. ಓಕೆ,
ಚೆನ್ನಾಗಿದೆ ಅಲ್ಲ. ಒಂದು ಈ ಟೈಮಲ್ಲಿ ಈ ಥರ ಮ್ಯಾಂಗೋ ಜ್ಯೂಸ್ ಎಲ್ಲ ಮಾಡಿ ಕುಡಿದ್ರೆ ಒಂದು ಹೊತ್ತಿನ ಊಟವೇ ಕ್ಯಾನ್ಸಲ್ ಮಾಡ್ಬೋದಲ್ಲ. ಮ್ಯಾಂಗೋ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕುವ. ಸಕ್ಕರೆನ ಓಕೆ. ಮ್ಯಾಂಗೋ ಕೂಡ ಸ್ವೀಟ್ ಇರುತ್ತೆ, ಸ್ವೀಟ್ ಇರುತ್ತೆ, ಒಂದು ಸ್ವಲ್ಪ ಇರಲಿ ಅಂತ ಹಾಕ್ತೀನಿ. ಹಾಲು. ಹಾಂ ಹಾಲು ಓಕೆ. ಅಂದರೆ ಇದಕ್ಕೊಂದು ಮ್ಯಾಂಗೋ ಮಿಲ್ಕ್ ಶೇಕ್ ಹೇಳ್ಬೋದಾ? ಹೌದು, ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಓಕೆ ಓಕೆ. ಜ್ಯೂಸ್ ಎಲ್ಲ ಜಾಸ್ತಿ ಮಿಕ್ಸ್ ಆಗಲಿಕ್ಕಿಲ್ಲಲ್ಲ? ಹೌದು. ಇದೇನು ಗೊತ್ತುಂಟಾ, ಫಸ್ಟಿಗೆ ನಾವು ಇಷ್ಟು ಹಾಕಿದ್ದೇವಲ್ಲ, ಈಗ ಇದಕ್ಕೆ ಆ್ಯಕ್ಚುಲಿ ಇದು ಇಷ್ಟಾದ ಮೇಲೆ ಹಾಕಬೇಕು. ನಾನೀಗ ಐಸ್ ಕ್ರೀಮನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಓಕೆ. ಅಷ್ಟಾದ ನಂತರ ಹೌದು, ಫಸ್ಟಿಗೆ ಐಸ್ ಕ್ರೀಮ್ ಹಾಕಲಿಕ್ಕಿಲ್ಲ. ಓಕೆ ಓಕೆ. ನೆಕ್ಸ್ಟ್ ವಾಪಸ್ ಇದು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಹೌದು. ಓಕೆ ಓಕೆ. ಇದಂತಂತೂ ಸಾಕಾಗಿರುತ್ತೆ ಅಂತ. ಐಸ್ ಕ್ರೀಮು, ಹಾಲು, ಮ್ಯಾಂಗೋ. ಅದಕ್ಕೆ ಹೇಳಿದ್ದಲ್ಲ ಮ್ಯಾಂಗೋ ಮಸ್ತಾನಿ ಅಂತ ಹೇಳಿ. ಮ್ಯಾಂಗೋ ಮಸ್ತಾನಿ. ಓಕೆ. ಈಗ ಪುನಃ ಮತ್ತೊಮ್ಮೆ ಬೀಟ್ ಮಾಡುವ. ಮತ್ತೊಮ್ಮೆ ಬೀಟ್ ಮಾಡುವ. ಆಲ್ಮೋಸ್ಟ್ ಮ್ಯಾಂಗೋ ಜ್ಯೂಸ್ ರೆಡಿ ಆಗ್ತದೆ ಅಂತಲ್ಲ? ಹೌದು. ಓಕೆ. ಬೇಕಿದ್ರೆ ನಾವು ಹಾಲು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಮ್ಯಾಂಗೋ ಮಸ್ತಾನಿ ಅಂತ ಹೆಸರು ನೀವೇ ಇಟ್ಟಿದ್ದ ಹೇಗೆ? ಆ್ಯಕ್ಚುಲಿ ಮ್ಯಾಂಗೋ ಜ್ಯೂಸ್ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಹಾಕಿ ನಾನೇ ಇಟ್ಟು. ಅದಕ್ಕೆ ಮಸ್ತಾನಿಯ ಮಾಡಿದ್ರಲ್ಲ. ಓಕೆ. ಇದು ನಾವೀಗ ಸರ್ವ್ ಮಾಡುವ. ಸರ್ವ್ ಮಾಡುವಾಗ ಫಸ್ಟಿಗೆ ಮ್ಯಾಂಗೋವನ್ನು ಚಿಕ್ಕ ಚಿಕ್ಕದಾಗಿ ಹಾಕಬೇಕು. ಓಕೆ. ಓಕೆ. ಈಗ ಮ್ಯಾಂಗೋ ಜ್ಯೂಸ್ ಆಲ್ಮೋಸ್ಟ್ ಸರ್ವ್ ಆಗ್ತಾ ಬಂತಲ್ಲ. ನಾನಂತೂ ಕಾಯ್ತಾ ಇದ್ದೇನೆ ಇದನ್ನು. ಕಾಯ್ತಾ ಇದ್ದೀರಲ್ವ ನೀವು? ನೋಡುವಾಗಲೇ ಒಂಥರ ಸ್ಪೆಷಲ್ ಆಗಿ ಕಾಣ್ತುಂಟಲ್ಲ ಮ್ಯಾಂಗೋ ಎಲ್ಲ ನೀವು ಕೆಳಗಡೆ ಹಾಕಿ. ಐಸ್ ಕ್ರೀಮ್ ಆವಾಗಲೇ ಹಾಕಿದ್ರ ಮೇಲೆ ಸ್ವಲ್ಪ ಹಾಕ್ತಿದ್ದಾರೆ ಅವರು. ಮ್ಯಾಂಗೋ ಮಸ್ತಾನಿ ರೆಡಿ ಆಗಿದೆ. ಮ್ಯಾಂಗೋ ಮಸ್ತಾನಿ ರೆಡಿ ಆಗಿದೆಲ್ಲ. ಮಸ್ತಾನಿ ಅಂತ ಹೇಳುವ ಹೆಸರು ಕೇಳುವಾಗಲೇ ಒಂಥರ ಚೆನ್ನಾಗಿದೆ. ಓಕೆ. ಇದರಲ್ಲಿ ಬೇರೆ ಏನಿಲ್ಲ, ಫುಲ್ ಎಲ್ಲ ಇಂಗ್ರೀಡಿಯೆಂಟ್ಸು ಮ್ಯಾಂಗೋ. ಕೆಳಗಡೆ ಮೇಲ್ಗಡೆ ಮಿಕ್ಸಿಗೂ ಕೂಡ ಮ್ಯಾಂಗೋ ಹಾಕಿದ್ರ. ಮ್ಯಾಂಗೋ ಮಸ್ತಾನಿಗೆ ಹೆಸರಿಗೆ ತಕ್ಕಾಗಿ ಮ್ಯಾಂಗೋ ಜ್ಯೂಸ್ ರೆಡಿ ಆಗಿದೆಲ್ಲ. ಓಕೆ, ಟೇಸ್ಟ್ ನೋಡುವಲ್ಲ. ಓಕೆ, ವೀಣಾ ಅವರು ಸಾಕಾಗಿರುವಂತಹ ಮ್ಯಾಂಗೋ ಮಸ್ತಾನಿ ಜ್ಯೂಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇದಂತೂ ಮಧ್ಯಾಹ್ನದ ಹೊತ್ತು ಈ ಥರ ಸಮ್ಮರ್ ಟೈಮಲ್ಲೆಲ್ಲ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಮ್ಯಾಂಗೋ ಮಸ್ತಾನಿ ತಯಾರಿಸುವ ವಿಧಾನ: ಮೊದಲು ಮಾವಿನ ಹಣ್ಣಿಗೆ ಸಕ್ಕರೆ ರುಚಿಗೆ ತಕ್ಕಷ್ಟು ಹಾಕಿ ಹಾಲು ಸೇರಿಸಿ ನುಣ್ಣಗೆ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಐಸ್ ಕ್ರೀಮ್ ಹಾಕಿ ಮತ್ತೊಮ್ಮೆ ತಿರುಗಿಕೊಳ್ಳಿ. ಆನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ಮಾವಿನ ಚಿಕ್ಕು ಹೋಳುಗಳು, ಟೂಟಿ ಫ್ರೂಟಿ ಹಾಕಿ ತಯಾರಿಸಿದ ಮ್ಯಾಂಗೋ ಶೇಕ್ಸ್, ಮತ್ತೆ ಪುನಃ ಮಾವಿನ ತುಂಡುಗಳು ಹಾಗೂ ಟೂಟಿ ಫ್ರೂಟಿ ಐಸ್ ಕ್ರೀಮ್ ಹಾಕಿ ಸರ್ವ್ ಮಾಡಿ. ಈಗ ಬಿಸಿಲಿನ ಬೇಕೆಗೆ ಚಿಲ್ಡ್ ಆಗಿ ಸರ್ವ್ ಮಾಡಿ ಮ್ಯಾಂಗೋ ಮಸ್ತಾನಿ. ಎಸ್ ಮ್ಯಾಮ್, ಒಂದು ಫ್ರೂಟ್ಸ್ ಜ್ಯೂಸ್ ಮ್ಯಾಂಗೋ ಮಸ್ತಾನಿ ಜ್ಯೂಸ್, ಇನ್ನೊಂದು ಕ್ರಿಸ್ಪಿ ಥ್ರೆಡ್ ಚಿಕನ್ ಎರಡು ಕೂಡ ನಮ್ಮ ಮುಂದೆ ಕೂತಿದೆ ಅಲ್ಲ, ನಾವು ಅದ್ರ ಮುಂದೆ ಕೂತಿದ್ದೀವಲ್ಲ. ಯಾವುದಾಗದ್ರೆ ಸ್ಪೆಷಲ್ ಈಗ ಫಸ್ಟಿಗೆ ನೋಡುವ ಟೇಸ್ಟ್. ನೀವು ಟೇಸ್ಟ್ ಮಾಡಿ ಅಲ್ಲ, ಒಮ್ಮೆ ಸ್ಪೈಸಿ ತಿಂದು ಮತ್ತೆ ಜ್ಯೂಸ್, ಆಮೇಲೆ ಜ್ಯೂಸಿಗೆ ಹೋಗೋಣ. ತಗೊಳ್ಳಿ ನೀವು ಕೂಡ.
ಇದರ ಜೊತೆ ಸಾಸ್ ಹಾಕಿ ತಿನ್ನಬೇಕಲ್ಲ. ಓಕೆ, ಈ ಥರ ಸಾಸ್ ಹಾಕಿ ಇದು ಸಾಕಾಗಿದೆ. ಮೇಲೆಲ್ಲ ನೀವು ಅದನ್ನು ಸಮೋಸದ್ದು ಗೊತ್ತೇ ಆಗಲ್ಲ. ನಾರ್ಮಲಾಗಿ ನಾವು ಈಗ ಸಮೋಸ ತಿಂತೇವಲ್ಲ, ಸಮೋಸ ತಿನ್ನುವಾಗ ಅದು ಫುಲ್ಲು ಇರುತ್ತೆ, ಇದಲ್ಲೇ ಒಂಥರ ಲೇಯರ್ ಆಗಿ. ಹೌದು, ಚೆನ್ನಾಗಿದೆ. ಇದೆಲ್ಲ ಈವ್ನಿಂಗ್ ಟೈಮೆಲ್ಲ ಸಿಕ್ಕಿದ್ರೆ ಫುಲ್ ಕಾಲ್ ಮಾಡ್ಬೋದಲ್ಲ. ಓಕೆ, ಹಾಗಾದರೆ ಇನ್ನೊಂದು ಜ್ಯೂಸ್ ನೋಡುವಲ್ಲ. ತಗೊಳ್ಳಿ ನೀವು ಕೂಡ. ಇದನ್ನು ಹೇಗೆ ತಿನ್ನೋದು ಈಗ? ಫಸ್ಟಿಗೆ ಮೇಲೆ ಐಸ್ ಕ್ರೀಮ್ ಇದ್ದಾಗ ಮತ್ತು ಮಾವಿನ ಹಣ್ಣು ಇದ್ದ ಕಾರಣ. ಓಕೆ, ಅದನ್ನು ಫಸ್ಟಿಗೆ ಟೇಸ್ಟ್ ನೋಡಬೇಕು ಅಂತ ಹೇಳ್ತಿದ್ದಾರಲ್ಲ. ಹೌದು. ಓಕೆ, ಆಹಾ, ಇದ್ದಂತೂ ಸಾಕಾಗಿದೆ. ಇದು ನಾರ್ಮಲಾಗಿ ಮಧ್ಯಾಹ್ನದ ಹೊತ್ತಿಗೆಲ್ಲ ಸಿಕ್ಕಿದರೆ ಊಟ ಅಂತೂ ಬೇಡ, ಇದನ್ನೇ ತಿನ್ಬೋದಲ್ಲ. ಒಂದು ಗ್ಲಾಸ್ ತಿಂದರೆ ಸಾಕಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಈ ಥರ ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಯಾರು ಬಿಡಲಿಕ್ಕಿಲ್ಲ, ಎಲ್ಲರೂ ಖಾಲಿ ಮಾಡ್ಬೋದಲ್ಲ. ಓಕೆ, ಸಾಕಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ತುಂಬ ಖುಷಿ ಆಗ್ತಾ. ನೀವು ಮನೆಯಲ್ಲೆಲ್ಲ ಈ ಥರದ ಜ್ಯೂಸ್ ಎಲ್ಲ ಟ್ರೈ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಕೂಡ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಏನೇ ಚಿಕನ್ ಏನು ಐಟಮ್ ಮಾಡಿದ್ರು ಊಟ ಬೇಕಲ್ಲ, ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮೇಡಮ್. ಇದಂತೂ ಸಾಕಾಗಿದೆ. ಸಮ್ಮರ್ ಟೈಮಲ್ಲೆಲ್ಲ ಈ ಥರದ ಮ್ಯಾಂಗೋ ಜ್ಯೂಸ್ ಎಲ್ಲ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದು, ಒಂದು ಹೊತ್ತಿನ ಊಟವೇ ಕ್ಯಾನ್ಸಲ್ ಮಾಡೋದು, ಅಷ್ಟು ಸಾಕಾಗಿರುತ್ತೆ. ವೀಣಾ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 2 ಕೂಡ ಚಿಕನ್ ಐಟಮ್ ಮತ್ತು ಮ್ಯಾಂಗೋ ಜ್ಯೂಸ್ ಕೂಡ ಸಾಕಾಗಿದೆ. ನಾನು ಇದನ್ನು ಫುಲ್ ಖಾಲಿ ಮಾಡ್ತೇನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.